ಮಾತರಂ ಗೀತೆಯೊಂದಿಗೆ ಪ್ರಾರಂಭಿಸಿದ್ದೇವೆ. ಸದಾಶಿವಾಚಾರ್ಯವರು ಒಂದೇ ಮಾತರಂ ಗೀತೆಯನ್ನು ಆಡಬೇಕು ಅಂತೇಳಿ ಕೇಳಿಕೊಳ್ತೇನೆ. ಒಂದೇ ಮಾತರಂ ಒಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿನಿ ಸುಖದಾಂ ವರದ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠಕಲಕಳನಿನಾಧ ಕರಾಲೆ ಕೋಟಿ ಕೋಟಿ ಭುಜೈಧೃತ ಕರ ಕರವಾಲೆ ಅಬಲಾಂ ಕೆನೋಮ ಏತೋ ಭಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣಃ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಹಿ ಪ್ರತಿಮಗಡಿ ಮಂದಿರೆ ಮಂದಿರೆ ವಂದೇ ಮಾತರಂ ತ್ವಂ ಹಿ ದುರ್ಗ ದಶ ಪ್ರಹರಣ ಧಾರಿಣಿ ಕಮಲ ಕಮಲದಳ ವಿಹಾರಿಣಿ ವಾಣೀಂ ವಿದ್ಯಾಧಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾಂ ಸುಷ್ಮಿತಂ ಭೂಷಿತಂ ಧರಣಿ ಭರಣಿ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ. ಧನ್ಯವಾದ. ಇವತ್ತಿನ ಈ ಕಾರ್ಯಕಾರಿಣಿಗೆ ನಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ ಕೆ ಅರಿವರು. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಈ ಕಾರ್ಯಕಾರಿಣಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಕ್ಷೇತ್ರದ ಅಧ್ಯಕ್ಷರು ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಜಗದೀಶ್ ಶಾಲು ಅವರನ್ನು ಈ ಕಾರ್ಯಕಾರಿಣಿ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೆ. ಈ ಕಾರ್ಯಕಾರಿಣಿಯಲ್ಲಿ ಉಪಸ್ಥಿತಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಸತೀಶ್ ಕುಂಪಾಲ್ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕಾರಿಣಿ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೆ. ಗೌರವಾನ್ವಿತ ಜಿಲ್ಲಾಧ್ಯಕ್ಷರಿಗೆ ರವಿಶಂಕರ್ ಸೋಮೇಶ್ವರ ಶಾಲಾಗಿ ಗೌರವಿಸಬೇಕು ನಿರ್ವಹಿಸುತ್ತಿದ್ದೇವೆ. ಇಂದಿನ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಉಪಸ್ಥಿತಿದ್ದು ಈ ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಇರುವಂಥ ಉಳ್ಳಾಲದ ಮಾಜಿ ಶಾಸಕರು ನಮ್ಮೆಲ್ಲರ ನಾಯಕರಾದಂಥ ಜಯರಾಮ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕಾರಿಣಿ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೆ. ಮಂಡಲ ಉಪಾಧ್ಯಕ್ಷರಾದ ಉಕ್ರಪ್ಪ ನಾಯಕ್ ಅವರು ಶಾಲಾಕಿ ಗೌರವಿಸಬೇಕು ಎಂದು ವಿನಂತಿಸಿದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಉಪಸ್ಥಿತಿರುವಂಥ ಮಾಜಿ ಮೇಯರ್ಗಳು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರೇಮಾನಂದ ಶೆಟ್ಟಿ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕಾರಿಣಿ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರೇಮಣ್ಣ ಶೆಟ್ಟಿ ಅವರಿಗೆ ಭರತ್ ಗಟ್ಟಿ ಅವರು ಶಾಲಾ ಹಾಕಿ ಸ್ವಾಗತಿಸಬೇಕು ಎಂದು ಕೇಳಿಕೊಳ್ತೇವೆ. ಈ ಕಾರ್ಯಕಾರಿ ಸಭೆಯಲ್ಲಿ ಉಪಸ್ಥಿತರಿರುವಂಥ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಾರ್ಯದರ್ಶಿಗಳು, ನಮ್ಮ ಮಂಗಳೂರು ಮಂಡಲದ ಪ್ರಭಾರಿಗಳಾಗಿರ್ತಕ್ಕಂಥ ದಿನೇಶ್ ಹಮಟವರು ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕಾರಿ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಹಮಟೆ ಅವರಿಗೆ ರಮೇಶ್ ಬೆದೋಳಿಕೆ ಅವರು ಶಾಲಾ ಹಾಕಿ ಸ್ವಾಗತಿಸಬೇಕು ಎಂದು ಕೇಳಿಕೊಳ್ತೇವೆ. ಇಂದಿನ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಉಪಸ್ಥಿತಿರುವಂಥ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಪದಾಧಿಕಾರಿಗಳು, ಮಾಜಿ ಮಂಡಲದ ಅಧ್ಯಕ್ಷರು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು, ಪ್ರಮುಖರು, ಜಿಲ್ಲಾ ಶಕ್ತಿ ಕೇಂದ್ರದ ಪ್ರಮುಖರು, ವಿವಿಧ ಮೋರ್ಚಾಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ಮಂಡಲದ ಕಾರ್ಯಕಾರಿಣಿ ಸಮಿತಿ ಸದಸ್ಯರು, ಎಲ್ಲ ಜನಪ್ರತಿನಿಧಿಗಳು ಎಲ್ಲರನ್ನೂ ಈ ಕಾರ್ಯಕಾರಿಣಿ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಉದ್ಘಾಟನೆಯನ್ನು ನೆರವೇರಿಸಿದಂಥ ಮಾಜಿ ಶಾಸಕರು ಜಯರಾಮ್ ಶೆಟ್ಟಿ ಅವರು ಉದ್ಘಾಟನಾ ಮಾತುಗಳನ್ನು ಆಡಬೇಕಂತ ವಿನಂತಿಯನ್ನು ಮಾಡ್ತಿದ್ದಾರೆ. ವೇದಿಕೆಯಲ್ಲಿರುವ ಕ್ಷೇತ್ರದ ಅಧ್ಯಕ್ಷರೇ, ನಾಯಕರೇ, ಆತ್ಮೀಯ ಪಾರ್ಟಿಯ ಎಲ್ಲ ವಿವಿಧ ವರ್ಗಗಳಲ್ಲಿ ಕೆಲಸ ಮಾಡುತ್ತಿರುವ ನಾಯಕರೇ, ಕಾರ್ಯಕರ್ತ ಬಂಧುಗಳು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕಾರಿ ಸಮಿತಿಯ ಸಭೆ ಇದು ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಪ್ರಬಲ ಶಕ್ತಿ ಮಾಡ್ತಾ ಇದ್ದೇನೆ. ಹೇಗಾದರೂ ಆಗ್ತದೆ, ಏನೂ ಆಗತ್ತೆ, ನಾವು ಪುನಃ ಇಲ್ಲಿ ಒಂದು ಸಲ ಗೆದ್ದು ತೋರಿಸ್ಬೇಕು. ಯಾಕಂತ ಹೇಳಿದರೆ ಕಮ್ಯುನಿಸ್ಟ್ ಪಾರ್ಟಿ 2 ಸಲ ಗೆದ್ದಿದೆ. 1900 ಬಹುಶಃ ನನಗೆ ಗೊತ್ತಿದ್ದ ನೆನಪು 51ರಲ್ಲಿ ನಾನು ಶಾಲೆಗೆ ಹೋಗುತ್ತಿರುವಂಥ ಕೃಷ್ಣ ಶೆಟ್ಟರು ಕಮ್ಯುನಿಸ್ಟ್ ಪಾರ್ಟಿಯಿಂದ ಗೆದ್ದಿದ್ರು. 1983ರಲ್ಲಿ ರಾಮಚಂದ್ರ ರಾಯರು ಕಮ್ಯುನಿಸ್ಟ್ ಪಾರ್ಟಿಯಿಂದ ಗೆದ್ದಿದ್ರು. ಆನಂತರ ಇವತ್ತಿಗೆ ಅವರ ಸ್ಥಿತಿಗತಿ ಬಹುಶಃ 2000-3000 ಓಟಿಗೆ ಬಂದು ಉಳಿದಿದೆ. ಅದರ ಅರ್ಥ ಆವಾಗ ಕಮ್ಯುನಿಸ್ಟ್ ಪಾರ್ಟಿ ಏನು ಪ್ರಾಬಲ್ಯವನ್ನು ಹೊಂದಿತ್ತು ಅದೆಲ್ಲ ಮತದಾರರನ್ನು ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿ ಸೆಳೆಯಲ್ಲಿ ಸಫಲವಾಗಿದೆ. ಆದರೆ ನಾವು ಗೆಲ್ಲಬೇಕು. ಖಾದರ್ 4 ಸಲ, ಅವರ ತಂದೆ ಫರೀದ್ 4 ಸಲ ವಿಧಾನಸಭೆಗೆ ಆಯ್ಕೆಯಾಗಿ ಹೋಗಿದ್ದಾರೆ. ಈ ಪುಣ್ಯಾತ್ಮ ಮಂತ್ರಿ ಆಗಿದ್ದಾರೆ, ವಿಧಾನಸಭಾ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಆದರೆ ಏನು ಕೊಡುಗೆ, ಏನು ಈ ಕ್ಷೇತ್ರಕ್ಕೆ ಕೊಡುಗೆ ಏನು ಅವರದ್ದು? ಈಗೊಬ್ಬ ಸ್ಪೀಕರ್ ಇದ್ದ ನನ್ನ ಅನುಭವ ಪ್ರಕಾರ, ನಾನು MLA ಆಗಿರುವಾಗ ರಮೇಶ್ ಕುಮಾರ್ ಅವರು ವಿಧಾನಸಭಾ ಅಧ್ಯಕ್ಷರು. ಅವರ ಪಕ್ಷದೊಳಗಾಗಲಿ ಇರ್ಬೋದು, ಬಾಕಿ ಆಗಿರ್ಬೋದು, ಏನಾದರೂ ವ್ಯತ್ಯಾಸ ಬಂದರೆ ಆ ಸಂಬಂಧಪಟ್ಟ ಮಂತ್ರಿಯನ್ನು ಕರೆದು ಇದು ನನ್ನ ಕೆಲಸ, ನೀನು ಮಾಡಿ ಕೊಡಬೇಕು ಅಂತ ಹೇಳಿದರೆ ದಮ್ ತೆಗೆಯದೆ ಮಾಡಿಕೊಡ್ತಾಯಿದ್ರು. ಈ ಪುಣ್ಯಾತ್ಮನಿಗೆ ಆಗಲ್ವಾ? ಇಲ್ಲಿಯ ನಮ್ಮ ಮೀನುಗಾರರು, ಮೊಗವೀರ ಸಮಾಜದವರು ಅಥವಾ ಕರಾವಳಿಯವರು, ನಾನು MLA ಆಗುವುದಕ್ಕಿಂತ ಎಷ್ಟೋ ವರ್ಷ ಇದನ್ನ ಬರೋರು MLA ಆಗಿರುವ ಕೂಡ ಕೂಗಾಡ್ತಾ ಇದ್ರು. ಸಮುದ್ರ ಕೊರತಕ್ಕೆ ಒಂದು ತಡೆಗೋಡೆ ಕಟ್ಟಿ, ತಡೆಗೋಡೆಗೆ ಇವರ ಈ ಖಾದರ ತಂದೆ MLA ಆಗಿರುವ ಕೂಡ ಬೊಬ್ಬೆ ಆಗ್ತಾಯಿದ್ರು. ಈ ಪುಣ್ಯಾತ್ಮನಿಗೆ ಏನು ಕಷ್ಟ? ಆದ್ದರಿಂದ ಇವರಿಗೆ ಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ಲ. ಆ ದೃಷ್ಟಿಯಿಂದ ನಾವು ಮುಂದಕ್ಕೆ ಹೋಗಬೇಕು, ಜನರ ವಿಶ್ವಾಸವನ್ನು ಗಳಿಸ್ಕೊಳ್ಬೇಕು. ಒಂದು ಒಪ್ತೇನೆ ನಾನು ಅಧ್ಯಕ್ಷರೇ, ಯಾಕಂತ ಹೇಳಿದರೆ ಇಲ್ಲಿ ಈಗ 2 ಲಕ್ಷ ಓಟಿದೆ. ಹಿಂದೂಗಳ ಓಟಿಗಿಂತ 50,000 ಓಟು, ಹಿಂದೂಗಳ ಓಟಿಗಿಂತ 10,000 ಓಟು ಮುಸಲ್ಮಾನರದ್ದು ಜಾಸ್ತಿ ಇದೆ. ಅದಲ್ಲದೆ 14,000 ಕ್ರಿಶ್ಚಿಯನ್ ಓಟಿದೆ. ಈ 24,000 ಮತಗಳಲ್ಲಿ ನಾವು ತಗೊಂಡ್ರೆ ಮಾತ್ರ ಗೆಲ್ಲಲಿಕ್ಕೆ ಆಗೋದು, ಇಲ್ಲದೆ ಗೆಲ್ಲಲಿಕ್ಕೆ ಆಗಲ್ಲ. ಆದ್ದರಿಂದ
ಸುಳ್ಯದಲ್ಲಿ, ಪುತ್ತೂರಿನಲ್ಲಿ, ಮಂಗಳೂರಿನಲ್ಲಿ ಇದ್ದಂಥ ಧೋರಣೆಯನ್ನು ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಜನರ ಹತ್ತಿರ ನಮ್ಮ ವಿಶ್ವಾಸವನ್ನು ತೆಗೆದುಕೊಂಡು ಹೋಗಲಿ, ನಾವು ಜನರ ಓಟನ್ನು ತೆಗೆದುಕೊಳ್ಳಲಿ ನಮ್ಮಲ್ಲಿ ಮನೋ ವಿಚಾರಗಳನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು. ಇಲ್ಲದ್ರೆ ಗೆಲ್ಲಕ್ಕಾಗಲ್ಲ. ಸುಮ್ಮಗಿಲ್ಲದ್ರೆ ಕೆಲಸ ಮಾಡ್ತಾ ಇರೋದು, ನಮಗೆ ಜನಪ್ರತಿನಿಧಿ ಇಲ್ಲದೇ ಇರುವಂಥದ್ದು ಆ ಥರ ಆಗಬಾರದು. ನಾವು ಉಳ್ಳಾಲ ಮುನ್ಸಿಪಾಲ್ಟಿ ಆಗಿರ್ಬೋದು, ಅಥವಾ ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಶಾಸಕರಾಗಿರ್ಬೋದು. ಆದರೆ ನಾವು ಎಲ್ಲದರಲ್ಲಿ ಕೂಡ ನಾವು ಪ್ರಾಬಲ್ಯವನ್ನು ಹೊಂದಿಕೊಳ್ಳು. ಬಹಳ ದೀರ್ಘಕಾಲದಿಂದ ಇಲ್ಲಿ 1985ರಿಂದ ನನ್ನ ನೆನಪು. ಧನಂಜಯ ಕುಮಾರ್ MP ಆದ ನಂತರ ಇವತ್ತು ಬ್ರಿಜೇಶ್ ಚೌಟ್ರವರೆಗೂ ಕೂಡ ನಾವೇ ಗೆದ್ದು ಬಂದದ್ದು, ಬೇರೆ ಯಾರೂ ಗೆಲ್ಲಿಲ್ಲ MP. ಯಾಕಂತೇಳಿ ನಮ್ಮ ಕೊಡುಗೆ ಇಲ್ಲ, ಉಳ್ಳಾಲನ ಕೊಡುಗೆ ಇಲ್ಲ. ಆದರೆ ಉಳಿದ ಕ್ಷೇತ್ರಗಳಲ್ಲಿ ಬಹಳಷ್ಟು ಮಂದಿ BJPಯನ್ನು ನೆಚ್ಚಿಕೊಂಡಿದ್ದಾರೆ. ಆ ಎಲ್ಲ ವಿಚಾರಗಳು ಕೂಡ ಇವತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ. ನಾವು ಅದನ್ನು ಜನರ ಹತ್ರ, ನಮ್ಮ ಸಾಧನೆಗಳನ್ನು ಜನರ ಹತ್ರ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ಸಿದ್ದರಾಮಯ್ಯರವರ ಸರ್ಕಾರ ಇದೆ, ಅವರ ವೈಫಲ್ಯವನ್ನು ಜನರಿಗೆ ನಾವು ಹೇಳ್ತೇವ, ಅದರ ಮೇಲೆ ನಮ್ಮ ಗೆಲುವು ನಿಂತಿರ್ತದೆ. ಆ ದೃಷ್ಟಿಯಿಂದ ನಮ್ಮ ಪಾರ್ಟಿಯಲ್ಲಿ ಗಟ್ಟಿಯಾಗಿ ಜನರ ಹತ್ತಿರ ಹೋಗುವಂಥ ಕೆಲಸವನ್ನು ನಾವು ಮಾಡಿಕೊಳ್ಬೇಕು. ನಮಗೆ ಮುಂದಿನ ಚುನಾವಣೆ ನಮ್ಮದೇ ಆಗಬೇಕು, ಜನಹಿತ ಕಾರ್ಯಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವ ಆ ದೃಷ್ಟಿಯಲ್ಲಿಂದ ಇವತ್ತಿನ ಕಾರ್ಯಕಾರಿಣಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಆಗಿರಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕಾರಿ ಸಮಿತಿಯು ಈಗಾಗಲೇ ಮುಕ್ತಾಯಗೊಂಡಿದೆ. ಇದೀಗ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯವರಾದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮಶತಾಬ್ದಿಯ ಪ್ರಯುಕ್ತ ನಮ್ಮ ಪಕ್ಷದ ಹಿರಿಯರನ್ನು ಹಾಗೂ ಸಾಧಕರನ್ನು ಗೌರವಿಸುವಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನು ನಾನು ಈ ಸಭೆಗೆ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಶಾಸಕರು ಇಲ್ಲದೆ ನಾವು ಪರದಾಡಿಕೊಳ್ತಾ ಇದ್ದೇವೆ. ಇನ್ನು ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿಯೂ ನಮ್ಮ ಪಕ್ಷದ ಶಾಸಕರು ಈ ಕ್ಷೇತ್ರದಲ್ಲಿ ಚುನಾಯಿತರಾಗುತ್ತಾರೆ ಅನ್ನುವ ದೊಡ್ಡ ಭರವಸೆ ಇದೆ. ಅಲ್ಲಿಯವರೆಗೆ ನಮ್ಮ ಈ ಕ್ಷೇತ್ರದ ಶಾಸಕರಾಗಿ ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ದೊಡ್ಡ ವ್ಯಕ್ತಿತ್ವದ ನಮ್ಮ ಪ್ರೀತಿಯ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರನ್ನು ನಾನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ನಮ್ಮೆಲ್ಲರ ಹಿರಿಯರಾದಂತಹ ಪ್ರತಿಯೊಬ್ಬರ ಒಂದು ಮನಸ್ಸಿನಲ್ಲಿ ಬೇರೂರಿರುವಂತಹ ಒಂದು ಶಾಸಕರು ನಮ್ಮ ಜಯರಾಮ್ ಶೆಟ್ಟರು ಅವರನ್ನು ಕೂಡ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ, ನಮ್ಮ ಕ್ಷೇತ್ರದ ಪ್ರಭಾರಿಗಳಾದಂತಹ ಪ್ರೇಮಾನಂದ ಶೆಟ್ಟಿಯವರನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಕಾರ್ಯದರ್ಶಿ, ನಮ್ಮ ಕ್ಷೇತ್ರದ ಪ್ರಭಾರಿ ದಿನೇಶ್ ಅಮ್ಟೂರ್ರವರನ್ನು ಕೂಡ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ಹಿರಿಯರಾದಂತಹ ಸೀತಾರಾಮ್ ಬಂಗೇರ, ವೆಂಕಪ್ಪ ಮಾಸ್ಟ್ರು, ದಾಮೋದರಣ್ಣ, ಮಂಜುನಾಥ್ ಶೆಟ್ಟರು, ರವೀಂದ್ರಣ್ಣ, ಅದೇ ರೀತಿ TG ರಾಜಾರಾಮ್ ಭಟ್ರು, ಜಯಶ್ರೀ ಅಕ್ಕ, ನಲವಶ್ ಅಕ್ಕ ಹಾಗೂ ನಿಕಟಪೂರ್ವ ನಮ್ಮ ಅಧ್ಯಕ್ಷರಾದಂತಹ ಚಂದ್ರಸ್ ಪಂಡಿತ್ ಹೌಸ್, ಅದೇ ರೀತಿ ಎಲ್ಲ ಹಿರಿಯರನ್ನು, ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರನ್ನು, ನಮ್ಮ ಪಕ್ಷದ ಪದಾಧಿಕಾರಿಗಳು, ಕಾರ್ಯದರ್ಶಿಗಳು ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಈಗಾಗಲೇ ಕಾರ್ಯಕಾರಿಣಿ ಸಭೆ ಮುಗಿದಿದೆ. ನಿಜವಾಗಿಯೂ ನಮ್ಮ ಪಕ್ಷದಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳುವಂತಹ ಸಮಯದಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಿ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಬಹಳ ಬೇಸರದ ಸಂಗತಿ ಅಂದರೆ ಇಷ್ಟರವರೆಗೆ ಕೆಲವು ಮಂದಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಅವರಿಗೆ ತನ್ನ ಜವಾಬ್ದಾರಿ ಏನು ಎಂಬುದೇ ಇವತ್ತಿನವರೆಗೆ ಯಾರಿಗೂ ಗೊತ್ತಿಲ್ಲದಂತಹ ನಮ್ಮ ಪಕ್ಷದಲ್ಲಿ ಕೆಲವು ಜನಗಳು ಇದ್ದಾರೆ.
ಆದ್ದರಿಂದ ಎಲ್ಲರನ್ನು ನಾನು ವಿನಂತಿ ಮಾಡೋದು, ಪಕ್ಷ ಅಂದರೆ ಮೊದಲು, ಈಗ ಜಿಲ್ಲಾಧ್ಯಕ್ಷರು ಹೇಳಿದರು, ನಾನು ಹೊರೆಕಾಣಿಕೆ ಇಡೀ ಇದರದ್ದು ಅಧ್ಯಕ್ಷ, ಅಲ್ಲಿ ಹೊರೆಕಾಣಿಕೆ ಉಂಟು, ಸಂಘದ ಕಾರ್ಯಕ್ರಮ ಇರುವಾಗ ನಾನು ಹೊರೆಕಾಣಿಕೆಗೆ ಹೋಗುವುದಿಲ್ಲ ಅಂತ. ಆದರೆ ನಮ್ಮಲ್ಲಿರುವವರು ಅವರ ಭಜನಾ ಮಂದಿರ ಆಗಿರ್ಬೋದು, ಯಾವುದೇ ವೈಯಕ್ತಿಕ ಮದುವೆ ಸಂಬಂಧ ಯಾವುದೇ ಆಗಿರ್ಬೋದು, ಅದಕ್ಕೆ ಬೇಕಾದಷ್ಟು ಸಮಯವನ್ನು ಕೊಡ್ತಾರೆ. ಆದರೆ ಪಕ್ಷಕ್ಕೆ ಒಂದು ಅರ್ಧ ಗಂಟೆ ಸಮಯವನ್ನು ಕೊಡಿ ಅನ್ನುವ ಒಂದು ದೃಷ್ಟಿಯಲ್ಲಿ ಅವರಲ್ಲಿ ವಿನಂತಿಯನ್ನು ಮಾಡಿದರೆ ಯಾರು ಕೂಡ ಅದಕ್ಕೆ ಸ್ಪಂದಿಸದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ನಮಗೆ ದೊಡ್ಡ ಒಂದು ಬೇಸರದ ಸಂಗತಿ. ನಾವು ಪಕ್ಷದ, ನಮಗೆ ಮನೆ ಮಠ ನಂತರ ದೇಶದ ಪಕ್ಷದ ಹಿತದೃಷ್ಟಿ ನಮಗೆ ಮೊದಲು. ಆದ್ದರಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮ, ಇವತ್ತು ಕೂಡ ಒಂದು ಕೆಲವು ಮಂದಿ ಕಾರ್ಯಕಾರಿಣಿಗೆ ಬರಲಿಲ್ಲ, ತುಂಬ ಬೇಸರವಾದ ಸಂಗತಿ. ಆದ್ದರಿಂದ ಇನ್ನು ಮುಂದೆ ಆ ಪಕ್ಷದ ಶಿಸ್ತನ್ನು ಎಲ್ಲರೂ ಪಾಲಿಸಬೇಕು ಅಂತ ಹೇಳುತ್ತಾ, ಇಂದಿನ ಈ ಸಮಾರಂಭದಲ್ಲಿ ನಾವು ನಮ್ಮ ಕ್ಷೇತ್ರದ ಒಂದು ಶಾಸಕರಾಗಿ ನಿರಂತರ ಅತ್ಯುತ್ತಮ ಕೆಲಸವನ್ನು ಮಾಡಿ ಎಲ್ಲ ಜನರ ಒಂದು ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಜನಪ್ರಿಯ ಶಾಸಕರಾದಂತಹ ಜಯರಾಮ್ ಶೆಟ್ಟರ್ ಅವರನ್ನು ನಾವು ನಮ್ಮ ಮಂಡಲದ ವತಿಯಿಂದ ಇವತ್ತು ಅಭಿನಂದಿಸ್ತೇವೆ. ಅವರು ಮಾಡಿದಂತಹ ಒಳ್ಳೆಯ ಕಾರ್ಯಗಳು ಇವತ್ತು ಕೂಡ ಜನಸಾಮಾನ್ಯರ ಬಾಯಲ್ಲಿ ಪ್ರಕಟಗೊಳ್ಳುತ್ತಿರುವುದು ನಮಗೆ ತುಂಬ ಹೆಮ್ಮೆಯ ವಿಷಯ. ಅವರು ಕೂಡ ಇನ್ನು ಮುಂದೆ ಈ ಒಂದು ಸೇವೆಯಲ್ಲಿ ನಮ್ಮ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೊಟ್ಟಿಗೆ ಸೇರುವಂಥ ಸೌಭಾಗ್ಯ ದೇವರು ಕರುಣಿಸಲಿ. ಅವರನ್ನು ಕೂಡ ನಾವು ಈ ಸಮಯದಲ್ಲಿ ಇವತ್ತು ಅಭಿನಂದಿಸ್ತೇವೆ. ಅದೇ ರೀತಿ ನಮ್ಮ ಇನ್ನೋರ್ವರು ಸಹಕಾರ ರತ್ನ ಪ್ರಶಸ್ತಿ ಪಡೆದಂತಹ ರಾಜಾರಾಮ್ ಭಟ್ರು ಸುಮಾರು 30-35 ವರ್ಷಗಳಿಂದ ಕುರ್ನಾಡು ಅಮ್ಮೆಮ್ಮಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ, ಅದೇ ರೀತಿ ಸುಮಾರು 3 ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ, ಅದೇ ರೀತಿ ಅಮ್ಮೆಮ್ಮಳ ಹಾಲಿನ ಸೊಸೈಟಿಯ ಅಧ್ಯಕ್ಷರಾಗಿ, ಅದೇ ರೀತಿ ಶಾರದಾ ವಿದ್ಯಾಗಣಪತಿ ಕೇಂದ್ರದ ಸಂಚಾಲಕರಾಗಿ, ಅದೇ ರೀತಿ ಅಮೃತಧಾರ ಗೋಶಾಲೆಯ ಸಂಚಾಲಕರಾಗಿ ನಿರಂತರ ಒಂದು ಅಧ್ಯಕ್ಷ ಸ್ಥಾನವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸೊಸೈಟಿಯಲ್ಲಿ ಅಲಂಕರಿಸಿದವರು, ಪಕ್ಷಕ್ಕಾಗಿ ತ್ಯಾಗವನ್ನು ಮಾಡಿದವರು, ಯಾವುದೇ ಒಂದು ಯುವಕರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುವಂಥ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದಲ್ಲಿ ಯಾವುದೇ ಒಂದು ವಿರೋಧವನ್ನು ಮಾಡದೆ ಪಕ್ಷ ಹೇಳಿದ ರೀತಿಯಲ್ಲಿ ತನ್ನ ಜೀವನವನ್ನು ಮುಂದುವರಿಸಿ ಅವರ ಆ ಒಂದು ಆದರ್ಶವಾದ ಎಲ್ಲ ಗುಣಗಳು ನಮಗೆಲ್ಲರಿಗೂ ಆದರ್ಶವಾಗಲಿ. ಮುಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗುವಂತಹ ದೊಡ್ಡ ಯೋಗ ಭಾಗ್ಯವನ್ನು ದೇವರು ಅವರಿಗೆ ಕರುಣಿಸಲಿ ಅಂತ ಹೇಳುತ್ತಾ ಅವರನ್ನು ಕೂಡ ಈ ಸಮಯದಲ್ಲಿ ನಾವು ಗೌರವಿಸ್ತೇವೆ. ಅದೇ ರೀತಿ ಇನ್ನೋರ್ವರು ಮಹೇಶ್ ಚೌಟರು, ಅವರನ್ನು ಕೂಡ ಉಲ್ಲೇಖಗೊಳಿಸಬೇಕಾಗ್ತದೆ. ಅವರು ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ಕಾಂಗ್ರೆಸ್ನ ತೆಕ್ಕೆಯಲ್ಲಿದ್ದಂತಹ ವ್ಯವಸಾಯ ಸೇವಾ ಸಂಘವನ್ನು 10 ವರ್ಷಗಳ ಮುಂಚೆ ನಮ್ಮ ಪಕ್ಷದ ಒಂದು ಆಧಿಪತ್ಯಕ್ಕೆ ಒಳಪಡಿಸಿದಂಥ ಧೀಮಂತ ವ್ಯಕ್ತಿ. ನಿರಂತರ 2 ಅವಧಿಯಲ್ಲಿ ಅಧ್ಯಕ್ಷರಾಗಿ, ಅದೇ ರೀತಿ 3ನೇ ಅವಧಿಯಲ್ಲಿ ಅವರ ನೇತೃತ್ವದಲ್ಲೇ ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘವು ಪುನಃ ಎಲ್ಲ ನಿರ್ದೇಶಕ ಸ್ಥಾನಗಳನ್ನು ಗೆದ್ದು ಬೀಗಿದಂಥ ಸಮಯದಲ್ಲಿ ತನ್ನ ತ್ಯಾಗಮಯಿಯಾದಂತಹ ಒಂದು ಇದರಿಂದ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಇನ್ನೋರವರಿಗೆ ಅವಕಾಶ ಮಾಡಿಕೊಟ್ಟಂತಹ ಮಹೇಶ್ ಚೌಟ ಇದ್ದಾರೆ. ಅವರಿಗೆ ಕೂಡ ಅದೇ ರೀತಿ ಆ ಮಹೇಶ್ ಚೌಟರು ಈ ಸರಿ ನಡೆದಂತಹ ಕ್ಯಾಂಪ್ಕೋ ಚುನಾವಣೆಯಲ್ಲಿ ಭರ್ಜರಿ ಮತಗಳಿಂದ ಜಯಗಳಿಸಿದ್ದಾರೆ. ಇನ್ನು ಮುಂದಕ್ಕೆ ಕ್ಯಾಂಪ್ಕೋದ ಅಧ್ಯಕ್ಷರಾಗುವಂತಹ ಭಾಗ್ಯ ಅವರಿಗೆ ಸಿಗಲಿ ಅಂತ ಹೇಳುತ್ತಾ ಅವರನ್ನು ಕೂಡ ನಾನು ಈ ಒಂದು ಅಭಿನಂದನಾ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಶಾಂತ್ ಗಟ್ಟಿ ಅವರು ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ, ಬೋಳಿಯಾರ್ನ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಪ್ರತಿಯೊಬ್ಬರ ಕಾರ್ಯಕರ್ತರ ಕಷ್ಟ ಸುಖಕ್ಕೆ ಸ್ಪಂದಿಸುತ್ತಾ, ಎಲ್ಲಿ ಕಾರ್ಯಕರ್ತರು ಕಷ್ಟದಲ್ಲಿದ್ದಾರೆ ಅವರಿಗೆ ಆಧರಿಸುತ್ತಾ, ಮೊನ್ನೆ ನಡೆದಂತಹ ಆಪ್ಕಾಮ್ಸ್ನ ಅಧ್ಯಕ್ಷ ಸ್ಥಾನವನ್ನು
ಆಫ್ಕಾಮ್ಸ್ನಲ್ಲಿ ಅವಿರೋಧವಾಗಿ ಆಯ್ಕೆಗೊಂಡಂತಹ ಪ್ರಶಾಂತ್ ಗಟ್ಟಿ ಅವರಿಗೆ ನಮ್ಮ ಮಂಡಲದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹೆಮ್ಮೆ, ನಮ್ಮ ಕ್ಷೇತ್ರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ತಂದುಕೊಟ್ಟಂತಹ ಗೀತಾಬಾಯಿ ಅವರು ತನ್ನ ಈ ವಯಸ್ಸಿನಲ್ಲಿ ಕೂಡ ಸೀನಿಯರ್ಸ್ ಅಮೆಚೂರ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಭಾರ ಎತ್ತುವ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಚಿನ್ನ ಪದಕಗಳನ್ನು ಗೆದ್ದು ನಮ್ಮ ಮಂಗಳೂರಿಗೆ ಒಂದು ಹೆಮ್ಮೆಯ ಗರಿಯನ್ನು ತಂದುಕೊಟ್ಟಿದ್ದಾರೆ. ಅವರನ್ನು ಕೂಡ ಈ ಸಮಯದಲ್ಲಿ ನಾವು ಗೌರವಿಸಲಿಕ್ಕಿದ್ದೇವೆ. ಅದೇ ರೀತಿ ಪಕ್ಷದಲ್ಲಿ ಹಿಂದೆ ದುಡಿದಂತಹ ಸುಮಾರು 100ಕ್ಕಿಂತಲೂ ಹೆಚ್ಚು ಪಕ್ಷದಲ್ಲಿ ಪಕ್ಷಕ್ಕಾಗಿ ತನ್ನ ಬೆವರನ್ನು ಸುರಿಸಿ ಆ ಕಾಲದಲ್ಲಿ ಪಕ್ಷಕ್ಕೆ ದುಡಿಯುವುದೆಂದರೆ ದೊಡ್ಡ ಸವಾಲಿನ ಒಂದು ವಿಷಯವಾಗಿತ್ತು. ಆ ಸಮಯದಲ್ಲಿ ಕೂಡ ಎಲ್ಲರ ಹಿರಿಯರ ಹೆಸರು ಹೇಳುವಷ್ಟು ಸಮಯ ಇಲ್ಲ. ಆ ಎಲ್ಲ ಹಿರಿಯರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಾವು ಏನು ನಿಮಗೆ ಒಂದು ಕಿಂಚಿತ್ ಗೌರವವನ್ನು ವಾಜಪೇಯಿಯವರ ಈ ಜನ್ಮಶತಾಬ್ದಿಯ ಅಂಗವಾಗಿ ಸಮರ್ಪಿಸ್ತಾ ಇದ್ದೇವೆ. ಅದನ್ನು ತಾವು ಸಂತೋಷದಿಂದ ಸ್ವೀಕರಿಸಿ ಈ ಕ್ಷೇತ್ರದಲ್ಲಿ ಮುಂದಕ್ಕೆ ಭಾರತೀಯ ಜನತಾ ಪಕ್ಷದ ಒಬ್ಬ ಶಾಸಕ ಆಗುವಲ್ಲಿ ತಮ್ಮ ಹಿರಿಯತ್ವದಿಂದ ನಿಮ್ಮ ಸಹಕಾರವನ್ನು ನೀಡಬೇಕು ಅಂತ ನಿಮ್ಮ ಪಾದಗಳಿಗೆ ಅಡಿಬಿದ್ದು ನಾನು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಕ್ಷ ಸಂಘಟನೆ ಆಗಬೇಕಿದ್ರೆ ಹಿರಿಯರು ನಮಗೆ ಯಾವುದೇ ಮಾರ್ಗದರ್ಶನವನ್ನು ಕೊಟ್ಟರೂ ಕೂಡ ನಾವು ಅದನ್ನು ಸಂಪೂರ್ಣವಾಗಿ ಸ್ವೀಕರಿಸ್ತೇವೆ. ನಿಮ್ಮ ಸಲಹೆಗಳನ್ನು ಪಕ್ಷದ ಒಂದು ಸಂಘಟನೆಯಲ್ಲಿ ಉಪಯೋಗಿಸ್ತಾ ಇದ್ದೇವೆ. ಇದಾಗಲೇ ಹಿರಿಯರಾದಂತಹ ಸೀತಾರಾಮ್ ಬಂಗೇರವರು ಪ್ರತಿ ವಾರಕ್ಕೊಮ್ಮೆ ಫೋನ್ ಮಾಡಿ ಪಕ್ಷದ ಸ್ಥಿತಿಗತಿಗಳನ್ನು ಯಾವ ರೀತಿ ನಡೆಯುತ್ತದೆ, ಯಾವ ರೀತಿ ಹೋಗಬೇಕು ಅನ್ನೋದನ್ನು ಹಿರಿಯರಾದ ಸೀತಾರಾಮ್ ಬಂಗೇರವರು ಯಾವಾಗಲೂ ಫೋನ್ ಮಾಡಿ ತಿಳಿಸ್ತಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಕೂಡ ಮೂಲ ಪ್ರೇರಣೆ ಸೀತಾರಾಮ್ ಗಟ್ಟಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಅವ್ರು ಹೇಳಿದರು, ನೀವು ಮನೆಗೆ ಮನೆಗೆ ಹೋಗಿ ಸನ್ಮಾನ ಮಾಡಿದರೆ ನಾವೆಲ್ಲರೂ ಒಟ್ಟಾಗಿ ಸೇರಲಿಕ್ಕೆ ನಮಗೆ ಅವಕಾಶ ಸಿಗುವುದಿಲ್ಲ. ಒಂದು ಕಾಲದಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡಿದ್ದೇವೆ. ಆದ್ದರಿಂದ ಒಂದೇ ಒಂದು ಅದರ ಅಡಿಯಲ್ಲಿ ನಮ್ಮೆಲ್ಲರನ್ನು ತಂದು ನೀವು ಈ ಒಂದು ವ್ಯವಸ್ಥೆ ಗೌರವವನ್ನು ಮಾಡಿದರೆ ನಮಗೆ ಪರಸ್ಪರ ಮಾತಾಡುವಂಥ ಸೌಭಾಗ್ಯ ಸಿಗ್ತದೆ ಅನ್ನುವ ದೃಷ್ಟಿಯಿಂದ ನಾವು ಎಲ್ಲರನ್ನು ಒಟ್ಟಿಗೆ ಕರೆದಿದ್ದೇವೆ. ಇದಕ್ಕೆ ಬಂದಂತಹ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಶ್ರೀರಾಮ್. ಪಕ್ಷದ ಸೇವೆಯನ್ನು ಮಾಡಲು ಮುಂದಾಗಿ ಇವತ್ತು ಸಂಸದರ ಹಾಗೂ ಜಿಲ್ಲಾಧ್ಯಕ್ಷರ ಕೈಯಿಂದ ಧ್ವಜವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಇನ್ನೊಬ್ಬರು ಸದಾಶಿವ ಆಳ್ವ ದೇವಿಪುರ. ಮಾಜಿ ಶಾಸಕರು ಜಯರಾಮ್ ಶೆಟ್ಟಿಯವರು, ಟಿ ರಾಜಾರಾಮ್ ಭಟ್ ಅವರು, ಗೀತಾಬಾಯಿ, ಪ್ರಶಾಂತ್ ಗಟ್ಟಿ, ಮಹೇಶ್ ಚೌಟ, ನೀವು ಗೌರವ ಪೀಠಕ್ಕೆ ಕರ್ನಾಟಕಕ್ಕೆ ರಾಜ್ಯಕ್ಕೆ ತೋರಿಸಿಕೊಟ್ಟವರು ಸನ್ಮಾನ್ಯ ಜಯರಾಮ್ ಶೆಟ್ಟರು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಜೊತೆಗೆ ಅವರಿಗೆ 80 ವರ್ಷಗಳ ಸಾರ್ಥಕ ಜೀವನದ ಒಂದು ಪಯಣದಲ್ಲಿ ಅವರು ಈಗ ಇದ್ದಾರೆ. ಅವರಿಗೆ ವಿಶೇಷವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಈ 100ನೇ ವರ್ಷದ ಸಂದರ್ಭದಲ್ಲಿ ಜಯರಾಮ್ ಶೆಟ್ಟರಿಗೆ 80 ವರ್ಷದ ಪಯಣದ ಈ ಶುಭ ಸಂದರ್ಭದಲ್ಲಿ ನಮ್ಮ ಮಂಗಳೂರು ಬಿಜೆಪಿಯ ವತಿಯಿಂದ ಅಭಿನಂದನೆ ಸಲ್ಲಿಸುವುದು ನಿಜಕ್ಕೂ ಒಂದು ಅರ್ಥಪೂರ್ಣವಾಗಿದೆ ಅಂತ ತಿಳ್ಕೊಂಡಿದ್ದೇವೆ. ಜೊತೆಗೆ ನಮ್ಮ ರಾಜಾರಾಮ್ ಭಟ್ರು ಕೂಡ ಕರ್ನಾಟಕ ಸಹಕಾರ ರತ್ನ ಈ ಪ್ರಶಸ್ತಿಯನ್ನು ಅವರಿಗೆ ಗಳಿಸುವ ಮುಖಾಂತರ ಈ ಭಾಗದಲ್ಲಿ ಅನೇಕ ಬಡ ಬಗ್ಗರಿಗೆ ಸಹಕಾರ ಮಾಡುವುದರ ಮುಖಾಂತರ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಪ್ರಶಾಂತ್ ಗಟ್ಟಿ ಅವರು ಕೂಡ ಆಕಾಂಕ್ಷನ ಅಧ್ಯಕ್ಷರಾಗಿ ವ್ಯಾಪಕವಾಗಿ ಸಂಘಟನೆಯ ಜೊತೆಗೆ ನಿರಂತರವಾಗಿ ಅನೇಕ ವರ್ಷಗಳಿಂದ ಕೆಲಸ ಮಾಡಿದವರು. ಅವರ ತಂದೆ BN ಗಟ್ಟಿ ಅವರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೆಲೆಯಲ್ಲಿ ಕೆಲಸ ಮಾಡಿದವರು. ಅದೇ ರೀತಿ ಗೀತಾಬಾಯಿ ಅವರು ಕೂಡ ಈ ಪ್ರಾಯದಲ್ಲಿ ಕೂಡ ವಿಶ್ವ ಮಟ್ಟದಲ್ಲಿ ನಮ್ಮ ಭಾರತದ
ಗೌರವವನ್ನ ತಂದುಕೊಟ್ಟವರು. ಮತ್ತೊಬ್ಬರು ನಮ್ಮ ಹಿರಿಯರಾದ ಮಹೇಶ್ ಚೌಟರು, ಅವರು ಕೂಡ ನಮ್ಮ ಸಂಘಟನೆಗೆ ನಿರಂತರವಾಗಿ ಗಟ್ಟಿಯಾಗಿ ಕೆಲಸ ಕಾರ್ಯವನ್ನು ಮಾಡುವಂತ ನಮ್ಮ ಹಿರಿಯರಿಗೆ ನಮ್ಮ ಪಾರ್ಟಿಯ ಕಡೆಯಿಂದ ಇವತ್ತು ಗೌರವ ಆಧಾರಗಳನ್ನು ಮಾಡುವಂಥದ್ದು ಇಡೀ ಪಾರ್ಟಿಯ ನಮ್ಗೆಲ್ರಿಗೂ ಅತ್ಯಂತ ಸಂತೋಷದ ದಿನ ಅಂತ ನಾವು ತಿಳ್ಕೊಂಡಿದ್ದೇವೆ. ಇನ್ನೊಬ್ಬರು ಉಳ್ಳಾಲ ನಗರಸಭೆ ಸದಸ್ಯರಾಗಿದ್ದು ಅಂತಾರಾಷ್ಟ್ರೀಯ ವೇಟ್ ಲಿಫ್ಟರ್ ಆಗಿ ಚಿನ್ನದ ಪದಕವನ್ನು ಗಳಿಸಿದಂಥ ಗೀತಾಬಾಯಿ ಅವರು, ಇವರು ಕೂಡ ಜೋರಾಗಿ ಕೈ ಚಪ್ಪಾಳೆ ಮೂಲಕ 5 ಜನ ಗಣ್ಯ ಸಾಧಕರಿಗೆ ಚಪ್ಪಾಳೆ ಮೂಲಕ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. बोलो भारत माता की वंदे ಭಾರತೀಯ ಜನತಾ ಪಾರ್ಟಿ ಕಿ. ಶೇಷಪ್ಪ ಟೈಲರ್ ಸುದರ್ಶನ ನಗರ, ಸುಂದರ ಪೂಜಾರಿ, ಸಂಜೀವ ಶೆಟ್ಟಿ ಪಡ್ಯಾರ ಮನೆ, ಪ್ರಭಾಕರ ಶೆಟ್ಟಿ, ಬಾಲಕೃಷ್ಣ ಆಡಪ್ಪ, ಮಂಜುನಾಥ ಶೆಟ್ಟಿ, ಬಾಬು ಬಂಗೇರ ಇವರು ದಯವಿಟ್ಟು ಮನೆ, ಪ್ರಭಾಕರ ಶೆಟ್ಟಿ, ಬಾಲಕೃಷ್ಣ ಆಡಪ್ಪ, ಮಂಜುನಾಥ ಶೆಟ್ಟಿ, ವೆಂಕಪ್ಪ ಮಾಸ್ಟರ್ ಅಸೇಗೋಳಿ. ನಿಮ್ಮ ಪಕ್ಷಕ್ಕಾಗಿ ಕೊಟ್ಟಂಥ ಸೇವೆಯನ್ನು ಗುರುತಿಸಿ ಪಕ್ಷದ ವತಿಯಿಂದ ಸಣ್ಣ ಗೌರವವನ್ನು ನೀಡ್ತೀರಿ. ಅಭಿನಂದನೆಗಳು. ನಗರ ಗುಲಾಬಿ ಈಶ್ವರ ಭಂಡಾರಿ, ರವೀಂದ್ರ ಶೆಟ್ಟಿ ಭಟ್ನಗರ, ಲೋಕನಾಥ ಸುವರ್ಣ, ನಾರಾಯಣಿ ಉಳ್ಳಾಲ್, ಶ್ರೀ ಟಿ ರಾಮಕೃಷ್ಣ ನಗರ, ಶ್ರೀರಾಮಕೃಷ್ಣ ನಗರ, ಸುರೇಶ್ ಗುರಿಕಾರ ಉಳಿಯ, ರಾಜ್ಕುಮಾರ್ 9 ಕೆರೆ ಸನ್ಮಾನ ಸ್ವೀಕಾರ ಮಾಡಿದಂಥ ಎಲ್ಲ ಹಿರಿಯರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದೇವೆ. ಸದರ ಪ್ರಕಾಶ್ ಶೆಟ್ಟಿ ಧರ್ಮನಗರ, ಪವಿತ್ರ ಗಟ್ಟಿ ಪಂಡಿತ್ ಹೌಸ್, ಶ್ರೀಮತಿ ಶಾಂತಾ ಕೆರೆಬೇಲ್ಗುಡ್ಡೆ, ರಾಮಚಂದ್ರ ಪಿಲಾರ್ ಪೆರ್ಮನೂರು, ನಾರಾಯಣ ಪೂಜಾರಿ, ಪುರುಷೋತ್ತಮ ಬಾಬು ಶೆಟ್ಟಿ, ವಿಠ್ಠಲ ಕೊಟ್ಟಾರಿ, ಬಾಲಕೃಷ್ಣ ಅಡಪ, ಪ್ರಭಾಕರ ಶೆಟ್ಟಿ, ವಿಶ್ವನಾಥ ನಾಯಕ್, ಗಂಗಾಧರ್, ಬೇಬಿ ಟೈಲರ್, ಜಗದೀಶ್ ರಾಯ್ ಹೊಸಮನೆ, ವಿಶ್ವನಾಥ ಶೆಟ್ಟಿ ದೇರ್ಲಗಟ್ಟೆ, ವಿಶ್ವನಾಥ್ ಶೆಟ್ಟಿ ಬೆಲ್ಮಾ ದೇರ್ಲಗಟ್ಟೆ, ದಯಾನಂದ ಪೂಜಾರಿ ಬೆಲ್ಮಾ, ರಾಜೀವ್ ಮಾಸ್ಟರ್,
ಗೌರವವನ್ನು ಸ್ವೀಕಾರ ಮಾಡಿದಂಥ ಹಿರಿಯರಿಗೆ ಧನ್ಯವಾದಗಳು. ನಿಮ್ಮ ಸೇವೆಯನ್ನು ಗುರುತಿಸಿ ಪಕ್ಷದ ವತಿಯಿಂದ ಗೌರವವನ್ನು ಸ್ವೀಕಾರ ಮಾಡಿದಂಥ ಎಲ್ಲ ಹಿರಿಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುನ್ನೂರು ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಹಾಕಿದಂಥ ನಂದೀಪ್ ಶೆಟ್ಟಿ ಕುಂಟಮಣಿ ಇವರು ದಯವಿಟ್ಟು ವೇದಿಕೆಯಲ್ಲಿ ಬಂದು ಜಿಲ್ಲಾಧ್ಯಕ್ಷರಿಂದ ಶಾಲನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತೇವೆ. ನಂದೀಪ್ ಶೆಟ್ಟಿ ಕುಂಟಮಣಿ ಶಕ್ತಿ ಕೇಂದ್ರ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ನೇಮಕಗೊಂಡಂಥ ವಿಶ್ವನಾಥ ನಾಯ್ಕ್, ಪ್ರಭಾಕರ್ ಶೆಟ್ಟಿ, ಬಾಬು ಶೆಟ್ಟಿ, ವಿಶ್ವನಾಥ ನಾಯ್ಕ್, ಗಂಗಾಧರ, ಬೇಬಿ ಟೈಲರ್, ಜಗದೀಶ್ ರೈ ಹೊಸಮನೆ, ವಿಶ್ವನಾಥ್ ಶೆಟ್ಟಿ ದೇರ್ಲಗಟ್ಟೆ, ದಯಾನಂದ ಪೂಜಾರಿ ಬೆಲ್ಮ, ರಾಜೀವ ಮಾಸ್ಟರ್, ಸಂಜೀವ ಶೆಟ್ಟಿ ಪಡ್ಯಾರಮನೆ, ಆನಂದ ಶೆಟ್ಟಿ ಪಡ್ಯಾರಮನೆ. ಸದಾಶಿವಾಚಾರ್ಯ ಕೋಟ್ರಗುತ್ತು, ಯೋಗೀಶ್ ಪೂಜಾರಿ ಕೋಟ್ರಗುತ್ತು, ವಿಜಯ ಬಂಗೇರ ಕಂಡಿಲ, ಸತೀಶ್ ಪೂಜಾರಿ, ದಾಮೋದರ ಗಟ್ಟಿ, ರಾಮಣ್ಣ ರೈ, ಜಯರಾಮ ಗಟ್ಟಿ, ಶ್ರೀಧರ ಆಳ್ವ. ಭಾಸ್ಕರ ಆಳ್ವ, ಬಾಲಕೃಷ್ಣ ಆಚಾರ್ಯ. ನಾರಾಯಣ ಶೆಟ್ಟಿ ಬಲೆತ್ತೋಡು, ಲಿಂಗಪ್ಪ ಪೂಜಾರಿ ಸುರ್ಕುಡೇಲು, ಶೆಟ್ಟಿ ಮರಿಕಳ, ಗೋಪಾಲಕೃಷ್ಣ ಭಟ್ ಎಡಂಬಳೆ, ಪ್ರಭಾಕರ್ ರೈ ನೆತ್ತಿಲ, ಯಮುನಾ ನೆತ್ತಿಲ, ಶಂಕರ ಭಟ್ ದೋಸಮನೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ ವತಿಯಿಂದ ವಾಜಪೇಯಿಯವರ ಜನ್ಮದಿನದ ಪ್ರಯುಕ್ತ ನಡೆಯುವಂಥ ಹಿರಿಯ ಸಾಧಕರು ಕಾರ್ಯಕರ್ತರಿಗೆ ಈ ಒಂದು ಗೌರವಪೂರ್ಣ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಎಲ್ಲರನ್ನ ಅಭಿನಂದಿಸ್ತಾ, ಪಕ್ಷದ ಸೇವೆಯನ್ನು ಮಾಡಿದಂಥ ನಿಮ್ಮ ಆ ಸೇವೆಯಿಂದಾಗಿ ಪಕ್ಷ ಇನ್ನಷ್ಟು ಗಟ್ಟಿಗೊಂಡಿದೆ ಎನ್ನುವ ಆ ನೆನಪಿನೊಂದಿಗೆ ನಮ್ಮ ಮಂಗಳೂರು ಮಂಡಲದ ಇವತ್ತು ನಡೆಯುವಂಥ ಈ ಒಂದು ಗೌರವಾರ್ಪಣೆ ಸ್ವೀಕಾರ ಮಾಡಿದಂಥ ಎಲ್ಲ ಹಿರಿಯರಿಗೆ ಪ್ರೀತಿಯ ವಂದನೆ ಅರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ಶ್ರೀಯುತ ಶಶಿರಾಜ್ ರೈ ಅವರು, ಲಕ್ಷ್ಮಣ ಪೂಜಾರಿ ಕುಂಜತ್ಬೈಲ್ರವರು, ರಾಮ ಬೆಳ್ಚಾಡ ಚಟ್ಟೆಕಲ್, ಬಾಬು ಶೆಟ್ಟಿ ಹೊಗೆಬೈಲ್, ವೆಂಕಪ್ಪ ಟೈಲರ್, ಸುಂದರ ಪೂಜಾರಿ, ಶ್ರೀ ಬಾಬುಗಟ್ಟಿ, ಆನಂದ ನಟ್ಟಿಲ್ಲು, ದಾಮೋದರ ಗಟ್ಟಿ ಇವರು ಕೂಡ ಕುಂತಲ ವೇದಿಕೆಯ ಬಳಿ ಬರಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಂದಕ್ಕೆ ಪಕ್ಷದ ವತಿಯಿಂದ ಗೌರವಾರ್ಪಣಾ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದು ಎಲ್ಲರೂ ಹೆಸರನ್ನು ಕರೆದವರು ಆದಷ್ಟು ವೇದಿಕೆಯ ಬಳಿ ಬರಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಶಿರಾಜ್ ರೈ ಲಕ್ಷ್ಮಣ್ ಪೂಜೆ ಮಾರ್ಪಣೆ ಕಾರ್ಯಕ್ರಮ.
ಮುಂದಕ್ಕೆ ನಮ್ಮ ಈ ಗೌರವ ಅರ್ಪಣೆಯನ್ನ ಸ್ವೀಕರಿಸಲಿಕ್ಕಾಗಿ ಶ್ರೀಯುತ ಸುಂದರ್ ಅಡ್ಕ, ಉಮೇಶ್, ಸಂಜೀವ ಪೂಜಾರಿ, ಕೆ.ಆರ್. ಗಟ್ಟಿ, ನಾರಾಯಣ್ ಪಜೀರು, ಜಯರಾಮ ಸಪಲ್ಯ, ಲಕ್ಷ್ಮೀನಾರಾಯಣ ನಾವಡ, ಪದ್ಮನಾಭ ಪೂಜಾರಿ, ಶ್ರೀನಿವಾಸ್ ಪೂಜಾರಿ ಇನೋಳಿ, ಗೋಪಾಲ್ ಶೆಟ್ಟಿ ಬಾರ್ಲಾ ಇವರನ್ನೆಲ್ಲ ಪ್ರೀತಿಯಿಂದ ಮುಂದಕ್ಕೆ ನಮ್ಮ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹೆಸರು ಕರೆಯುವಾಗ ಸ್ವಲ್ಪ ಆಚೆ ಆಗಿರ್ಬೋದು, ದಯವಿಟ್ಟು ಕ್ಷಮೆ ಇರಲಿ. ನೀವು ಮಾಡಿದಂಥ ಸೇವೆಯಿಂದಾಗಿ ಪಕ್ಷ ಈ ಮಟ್ಟದಲ್ಲಿ ಬೆಳೆದಿದೆ ಎನ್ನುವಂಥ ಆ ನೆನಪನ್ನು ಮಾಡ್ತಾ, ನಿಮ್ಮ ಆಶೀರ್ವಾದ ಮುಂದೆ ಕೂಡ ನಮ್ಮ ಕಾರ್ಯಕರ್ತರಿಗೆ ಇರಲಿ ಎನ್ನುವ ಆಶಯದೊಂದಿಗೆ ನಮ್ಮ ಮಂಗಳೂರು ಮಂಡಲದ ವತಿಯಿಂದ ನಡೆದಂತಹ ಈ ಒಂದು ಗೌರವ ಅರ್ಪಣೆ ಕಾರ್ಯಕ್ರಮ ಸ್ವೀಕರಿಸಿದ ಎಲ್ಲ ಹಿರಿಯರಿಗೆ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಿರಿಯರಾದ ಸೇಸಪ್ಪ ಟೈಲರ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಅದೇ ರೀತಿ ಹಿರಿಯರಾದ ಕೆ.ಆರ್. ಗಟ್ಟಿ ಅವರು ಕೂಡ ಆಗಮಿಸಿ ಅವರನ್ನು ಕೂಡ ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇದ್ದೇವೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯರಾದ ಚಂದ್ರ ಸಾಡ್ಯಂತ ಹಾಗೂ ಕೆ.ಟಿ. ಸುವರ್ಣ ಅವರು ವೇದಿಕೆಯನ್ನು ಸೇರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಗೌರವ ಅರ್ಪಣೆಯನ್ನು ಸ್ವೀಕಾರ ಮಾಡಿದಂಥ ಎಲ್ಲ ಹಿರಿಯರಿಗೂ ನಮ್ಮ ಮಂಗಳೂರು ಮಂಡಲದ ವತಿಯಿಂದ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತಾ, ನಿಮ್ಮ ಆಶೀರ್ವಾದ ಹಾಗೂ ಸೇವೆ ನಿತ್ಯ ನಿರಂತರ ನಮ್ಮ ಜೊತೆ ಇರಲಿ ಎನ್ನುವ ಬೇಡಿಕೆಯೊಂದಿಗೆ ನಮ್ಮ ಪಕ್ಷವನ್ನು ಕಟ್ಟಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಇವರ ಜನ್ಮದಿನದ ಪ್ರಯುಕ್ತ ನಮ್ಮ ಮಂಡಲದಲ್ಲಿ ಸೇವೆಯನ್ನು ಮಾಡಿದ್ದ ಹಿರಿಯ ಸಾಧಕರು, ಪಕ್ಷವನ್ನು ಕಟ್ಟಿದಂಥ ಹಿರಿಯರಿಗೆ ಗೌರವ ಅರ್ಪಣಾ ಕಾರ್ಯಕ್ರಮವನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ದೇವೆ. ಗೌರವವನ್ನು ಸ್ವೀಕರಿಸಿದಂಥ ಎಲ್ಲ ಹಿರಿಯರಿಗೆ ನಮ್ಮ ಮಂಗಳೂರು ಮಂಡಲದ ವತಿಯಿಂದ ಪ್ರೀತಿಯ ವಂದನೆ ಅರ್ಪಿಸ್ತಾ, ನಿಮ್ಮ ಸಲಹೆ ಸಹಕಾರ ಆಶೀರ್ವಾದ ನಮ್ಮ ಜೊತೆ ನಿತ್ಯ ನಿರಂತರ ಇರಲಿ ಎನ್ನುವ ಬೇಡಿಕೆಯೊಂದಿಗೆ ಕುഞ്ഞಪ್ಪ ಟೈಲರ್ ಬೋಳಿಯರ್, ನಾರಾಯಣ್ ಗಟ್ಟಿ ಕುಂಟಾರ್ಬೆಟ್ಟು ಬೋಳಿಯರ್, ತಿಮ್ಮಪ್ಪ ದಾಸಯ್ಯ ಭಂಡಾರಮನೆ, ಲಿಂಗಪ್ಪ ಪೂಜಾರಿ, ಮೋಹನ್ ದಾಸ್ ಗಾಂಭೀರ್, ಮಂಜುನಾಥ ಡಿ ಶೆಟ್ಟಿ, ಕೇಶವ ಕೊಟ್ಟಾರಿ, ಅನಸೂಯ ಶೆಟ್ಟಿ, ರವಿರಾಜ್ ಶೆಟ್ಟಿ, ಗಂಗಾಧರ್ ಶೆಟ್ಟಿಗಾಳ್, ವಸಂತ ಬಂಗೇರ ಬೆಟ್ಟು, ದಿನೇಶ್ ಶೆಟ್ಟಿ ಮುಚ್ಚಲಕೋಡಿ, ರಾಮದಾಸ್ ಸನಿಲ್, ಧನಂಜಯ ಬಂಗೇರ, ಸುಂದರ್ ಗಟ್ಟಿ, ಮಾಧವ್ ಗಟ್ಟಿ ಇವರೆಲ್ಲ ಮುಂದಿನ ನಮ್ಮ ಗೌರವ ಅರ್ಪಣಾ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರ್ಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಕ್ಷಮೆ ಇರಲಿ, ಹೆಸರು ಸ್ವಲ್ಪ ಆಚೆ ಆಗಿರಬಹುದು, ಕ್ಷಮೆ ಇರಲಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಆ ಒಂದು ನೆನಪಲ್ಲಿ ನಮ್ಮ ಮಂಗಳೂರು ಮಂಡಲದ ವತಿಯಿಂದ ನಮ್ಮ ಹಿರಿಯ ಸಾಧಕರನ್ನ, ಹಿರಿಯ ಪಕ್ಷದ ಕಾರ್ಯಕರ್ತರನ್ನ, ಪಕ್ಷಕ್ಕಾಗಿ ಸೇವೆಯನ್ನು ಮಾಡಿದಂಥ ಹಿರಿಯರನ್ನು ಗೌರವಿಸುವಂಥ ಈ ಕಾರ್ಯಕ್ರಮ ನಮ್ಮ ಜೊತೆ ಸೇರಿದಕ್ಕಾಗಿ ಎಲ್ಲರಿಗೂ ಪ್ರೀತಿಯ ವಂದನೆ ಅರ್ಪಿಸ್ತಾ ಇದ್ದೇವೆ. ಜನಾರ್ದನ್ ಭಟ್ಟೂರು ದಯವಿಟ್ಟು ವೇದಿಕೆ ಬರಬೇಕು ವಿನಂತಿಯನ್ನು ಮಾಡ್ತೇವೆ. ದಯವಿಟ್ಟು ಯಾರ ಹೆಸರು ಕೂಡ ಬಿಟ್ಟು ಹೋದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಎಲ್ಲರನ್ನು ಕರಿತೇವೆ, ಯಾರು ಕೂಡ ಹೆಸರು ಬಿಟ್ಟು ಹೋದಲ್ಲಿ ಎಲ್ಲರನ್ನು ಗೌರವವನ್ನು ಅರ್ಪಣೆ ಮಾಡಲಾಗುವುದು. ಯಾರು ಕೂಡ ಜನಾರ್ದನ್ ಬಡ್ಡೂರ್ ಹಾಗೂ ಗಂಗಾಧರ್ ಕೋಟೆ ದಯವಿಟ್ಟು ವೇದಿಕೆ ಹಾಗೂ ವಸಂತ ಬಡ್ಡೂರ್ ವೇದಿಕೆಯ ಬಳಿ ಬರಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀಯುತ ದಿವಾಕರ್ ಭಂಡಾರಿ ಅವರು ಕೂಡ ವೇದಿಕೆ ಬಳಿ ಬರಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕರುಣಾಕರಣ್ಣ ನಾವು ಕೂಡ, ವಸಂತ ಬಡ್ಡೂರು, ನಾರಾಯಣ್ ಪಿ.ಕೆ. ಕೊಡ್ಮಾನು, ಮುರಳಿ ಕಾಂಚಲಕೋಡಿ ಹಾಗೂ ಐತಪ್ಪ ಉಳ್ಳಾಲ್, ಸಂಜೀವ ಪೂಜಾರಿ ರಾಮಲ್ ಕಟ್ಟೆ, ಲಿಂಗಪ್ಪ ಕುಲಾಲ್, ಲಕ್ಷ್ಮಣ್ ಕುಮಾರ್ ಕಂಪಣ ಮಜಲು, ಪ್ರತಾಪ್ ಆಳ್ವ ಸುಜೀರ್ ಗುತ್ತು, ಜಯ ಬೆಳ್ಚಾಡ ಸುಜೀರ್ ಮಲ್ಲಿ, ಉಮೇಶ್ ಸಪ್ಪಲ್ಯ ಕುಂಡೇಲು. ದಯವಿಟ್ಟು ನೀವು ಪಕ್ಷಕ್ಕಾಗಿ ಅನೇಕ ವರ್ಷಗಳಿಂದ ಸೇವೆಯನ್ನು ಮಾಡಿದ್ದ ಹಿರಿಯರಿದ್ದೀರಿ. ನಮ್ಮಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದಲ್ಲಿ ದಯವಿಟ್ಟು ಕ್ಷಮೆ ಕೊಟ್ಟು ನಮ್ಮ ಜೊತೆ ತಮ್ಮ ಸಲಹೆ ಸೂಚನೆಗೆ ಸಹಕಾರ ಆಶೀರ್ವಾದನ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಹಾಗೂ ಅಲ್ಲಿನ ಪ್ರಮುಖರಲ್ಲಿ ವಿನಂತಿ, ನಮ್ಮ ಮಹಾಶಕ್ತಿ ಕೇಂದ್ರ ಯಾರು ಕೂಡ ಹಿರಿಯರು
ಬಾಕಿ ಆಗಬಾರ್ದು. ದಯವಿಟ್ಟು ಅದನ್ನು ಗಮನ ಇರಲಿ, ಅದನ್ನು ನೋಡ್ಕೊಳ್ಳಿ ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿಗಾಗಿ ಅನೇಕ ವರ್ಷಗಳಿಂದ ತಮ್ಮ ಸೇವೆ ಸಮಯವನ್ನು ನೀಡು ಈ ಪಕ್ಷವನ್ನು ಕಟ್ಟುವಲ್ಲಿ ತಮ್ಮ ಸೇವೆ ಬಹಳಷ್ಟಿದೆ. ಆ ಸೇವೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಮಂಗಳೂರು ಮಂಡಲದ ವತಿಯಿಂದ ಮಾಡುವಂತಹ ಈ ಒಂದು ಗೌರವಾರ್ಪಣೆ ಕಾರ್ಯಕ್ರಮವನ್ನ ತಾವು ಬಂದು ಸ್ವೀಕಾರ ಮಾಡಿದ್ದಕ್ಕಾಗಿ ಮಂಗಳೂರು ಮಂಡಲದ ವತಿಯಿಂದ ಪ್ರೀತಿಯ ವಂದನೆಗಳನ್ನು ಅರ್ಪಿಸಿದ್ದೇವೆ. ತಮ್ಮ ಸೇವೆ, ಸಲಹೆ, ಸಹಕಾರದ ಆಶೀರ್ವಾದ ನಿತ್ಯ ನಿರಂತರ ಕಾರ್ಯಕರ್ತರಿಗೆ ಇರಲಿ ಎನ್ನುವ ಬೇಡಿಕೆಯೊಂದಿಗೆ ತಮಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಅಲ್ಲಿ ಫಲಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಫಲಹಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಕರ್ತರು ಸ್ವಲ್ಪ ಜೋಡಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀಯುತ ಕೋದಂಡರಾಮ ಅಸೇಗುಳಿ ಸೈಟ್, ರಾಮಚಂದ್ರ ಎಂ ಮೇಲ್ತೋಟ, ಶ್ರೀ ಗೋವಿಂದ ಗೌಡ ಗುಡ್ಡೆಪಾಲ್, ಶ್ರೀಮತಿ ರಾಜೀವ್ ಶೆಟ್ಟಿ ಹೊಸಮನೆ, ನರೇಂದ್ರ ಬೊಳ್ಳೆ ಕುಮೇರು, ಉಮೇಶ್ ಗಟ್ಟಿ ಕೋಟಿ ಪದವ್, ಸುರೇಂದ್ರ ಬೊಳ್ಳೆ ಕುಮೇರು, ಉಮೇಶ್ ಗಟ್ಟಿ ಕೋಟಿ ಪದವ್, ವರದರಾಜ್ ಬೊಳ್ಳೆ ಕುಮೇರು, ಗಂಗಾಧರ್ ಶೆಟ್ಟಿ ಮಾಡೂರು ಗೊತ್ತು, ರಾಮಣ್ಣ ಶೆಟ್ಟಿ ಕಕ್ಕೆ ಮಜಲು. ದಯವಿಟ್ಟು ಎಲ್ಲರೂ ವೇದಿಕೆ ಬರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಗಂಗಾಧರ ಶೆಟ್ಟಿ ಮಾಡೂರು ಗೊತ್ತು, ವರದರಾಜ್ ಬೊಳ್ಳೆ ಕುಮೇರು, ಉಮೇಶ್ ಗಟ್ಟಿ ಕೋಟಿ ಪದವ್, ಸುರೇಂದ್ರ ಬೊಳ್ಳೆ ಕುಮೇರು, ಶ್ರೀಮತಿ ರಾಜೀವ್ ಶೆಟ್ಟಿ ಹೊಸಮನೆ, ಶ್ರೀ ಗೋವಿಂದಗೌಡ ಗುಡ್ಡೆಪಾಲ್, ರಾಮಚಂದ್ರ ಎಂ ಮೇಲ್ತೋಟ, ಕೋದಂಡರಾಮ ಅಸೇಗುಳಿ ಸೈಟ್ ದಯವಿಟ್ಟು ವೇದಿಕೆಗೆ ಬಳಿ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮುಂದಕ್ಕೆ ಪುಷ್ಪ ಜಿ ಬಗಂಬಿಲ, ಗೀತಾಜಿ ಪ್ರಭು ಕೋಟೆಕಾರು, ಶ್ರೀನಿವಾಸ್ ಶೆಟ್ಟಿ ಮಾಡೂರು, ಚಂದ್ರಾವತಿ, ಪುಷ್ಪಲತಾ ಶೆಟ್ಟಿ ಕೋಟೆಕಾರು, ಲೀನಾ ಶೆಟ್ಟಿ ಕೋಟೆಕಾರು, ಮಾಧವ್ ಶೆಟ್ಟಿ ಕುಶಾಲನಗರ, ಸಂಜೀವ ಪೂಜಾರಿ ಕೋಟೆಕಾರು, ಸುಮಿತ್ರ ಬಲ್ಯ, ವಿಶ್ವನಾಥ ಶೆಟ್ಟಿ ಕೋಟೆಕಾರು ತಾವು ಕೂಡ ಮುಂದಿನ ನಮ್ಮ ಗೌರವಾರ್ಪಣಾ ಕಾರ್ಯಕ್ರಮಕ್ಕೆ ಸೇರಿಕೊಳ್ಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮಂಗಳೂರು ಮಂಡಲದ ವತಿಯಿಂದ ನಡೆಯುವಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತ ನಡೆಯುವಂತಹ ಗೌರವಾರ್ಪಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅಮೂಲ್ಯದ ಸಮಯವನ್ನು ನಮ್ಮ ಜೊತೆಗೆ ಇಟ್ಟುಕೊಂಡು ನಮ್ಮ ಈ ಒಂದು ಗೌರವ ಅರ್ಪಣೆ ಕಾರ್ಯಕ್ರಮ ಸ್ವೀಕರಿಸಿದ್ದಕ್ಕೆ ಮಂಗಳೂರು ಮಂಡಲದ ಎಲ್ಲ ಹಿರಿಯರಿಗೆ ಪಕ್ಷ ಶ್ರೀಯುತ ವಿಶ್ವನಾಥ ಶೆಟ್ಟಿ, ಸುಮಿತ್ರ ಬಲ್ಯ, ಸಂಜೀವ ಪೂಜಾರಿ, ಮಾಧವ್ ಶೆಟ್ಟಿ ಕುಶಾಲನಗರ, ಲೀನಾ ಶೆಟ್ಟಿ ಕೋಟೆಕಾರು, ಪುಷ್ಪಲತಾ ಶೆಟ್ಟಿ ಕೋಟೆಕಾರು, ಚಂದ್ರವತಿ ಕೋಟೆಕಾರು, ಶ್ರೀನಿವಾಸ್ ಶೆಟ್ಟಿ ಮಾಡೂರು, ಗೀತಾಜಿ ಪ್ರಭು ಕೋಟೆಕಾರು, ಪುಷ್ಪಲತಾಜಿ ಬಗಂಬಿಲ, ಗಂಗಾಧರ ಶೆಟ್ಟಿ ಮಾಡೂರು ಗೊತ್ತು ಎಲ್ಲರೂ ಕೂಡ ಮುಂದಿನ ಈ ಗೌರವಾರ್ಪಣಾ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರಿಕೊಳ್ಳಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮುಂದಕ್ಕೆ ಮೋಹನ್ ದಾಸ್ ಶೆಟ್ಟಿ ಪಲತಡಿ ಸೋಮೇಶ್ವರ, ರವೀಂದ್ರ ಟ್ರೈಲ ಸೋಮೇಶ್ವರ, ವಿಶ್ವನಾಥ ಬಿಡಿ ಸೋಮೇಶ್ವರ, ಚರಣ್ ರಾಜ್ ಸೋಮೇಶ್ವರ, ಯಮುನಾ ಗಟ್ಟಿ ಸೋಮೇಶ್ವರ, ಕೇಶವ ಗಟ್ಟಿ ಪಿಲಾರ್, ಕೇಶವ ಭಟ್ಟಿ ಬಾಳೆಪುನಿ, ಸೀತಾರಾಮ್ ಗಟ್ಟಿ ಬಾಲೆಂತ ಮುಳೆ, ಬಾಲಕೃಷ್ಣ ಶೆಟ್ಟಿ ಕೆಳಗಿನ ನಾರ್ಯ, ಬಾಲಪ್ಪ ನಾರ್ಯ, ದಯಾನಂದ್ರ ಮೂಳೂರು, ಕಮಲಾಕ್ಷ ಸುಪ್ಪಲಚ್ಚಿಲ್ ಹೂವಾಕುವ ಕಲ್ಲು, ಗಂಗಾಧರ ಜೋಗಿ ಬೀಜಿಕಟ್ಟೆ, ವಸಂತ ದೇವಾಡಿಗ, ಶ್ರೀಯುತ ನಾರಾಯಣ ಕಿಲ್ಲೆ, ಹಿರಣಾಕ್ಷಿ ತಲಪಾಡಿ, ಭಾಸ್ಕರ ಶ್ರೀನಿಲಯ, ಐತಪ್ಪ ಶೆಟ್ಟಿ ತಲಪಾಡಿ, ಮೋನಪ್ಪ ಪೂಜಾರಿ ತಲಪಾಡಿ, ವಿನಯ್ ನಾಯ್ಕ್ ತಲಪಾಡಿ, ಶ್ರೀಯುತ ರಾಮಯ್ಯ ಕಿಲ್ಲೆ ತಲಪಾಡಿ. ನಮ್ಮ ಮಂಗಳೂರು ಮಂಡಲ ವತಿಯಿಂದ ಈ ಒಂದು ಗೌರವ ಅರ್ಪಣೆ ಸ್ವೀಕರಿಸಿದ ಎಲ್ಲ ಹಿರಿಯರಿಗೆ ಪ್ರೀತಿಯ ವಂದನೆಗಳು. ಕಾಂತಪ್ಪ ಪೂಜಾರಿ ಕನಕಮುಗರು ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಾಧವ ಆಳ್ವ ದೇವಿಪುರ, ಶೇಖರ್ ಟೈಲರ್ ತಲಪಾಡಿ, ತಿಮ್ಮಪ್ಪ ಹರೆಕಳ, ಶ್ರೀನಿವಾಸ ನೆಲ್ಲಿತ್ತಾಯ, ಪ್ರಕಾಶ್ ಕೆಪಿ, ಕರ್ಣ ಕೊಟ್ಟಾರಿ, ಗಂಗಾಧರ, ಲಕ್ಷ್ಮಣ್ ತಲಪಾಡಿ, ಪರಮೇಶ್ವರ ತಲಪಾಡಿ, ಸೋಮಶೇಖರ್ ತಲಪಾಡಿ, ಕೃಷ್ಣಪ್ಪ ಮಾಧವಪುರ ತಲಪಾಡಿ, ಭಾರತೀಯ ಜನತಾ ಪಾರ್ಟಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಕಟ್ಟಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನದ ಪ್ರಯುಕ್ತ
ನಡೆಯುವಂತಹ ಮಂಗಳೂರು ಮಂಡಲದ ವತಿ ನಡೆಯುವಂತಹ ಗೌರವ ಅರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಈ ಗೌರವ ಅರ್ಪಣೆ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಸ್ವೀಕರಿಸಿದ ಎಲ್ಲ ಹಿರಿಯರಿಗೆ ಮಂಗಳೂರು ಮಂಡಲದ ವತಿಯಿಂದ ಪ್ರೀತಿಯ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ತಮ್ಮ ಸಲಹೆ ಸೂಚನೆ ಸಹಕಾರ ಮುಂದಕ್ಕೆ ಕೂಡ ಇರಲಿ ಎನ್ನುವ ಬೇಡಿಕೆಯೊಂದಿಗೆ ಎಲ್ಲರೂ ಕೆಳಗಿನಂತೆ ನಡೆಯುವಂತಹ ಚಹಾ ತಿಂಡಿಯನ್ನು ಸ್ವೀಕರಿಸಿ ಹೋಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀಯುತ ಲೂಯಿಸ್ ಡಿಸೋದರ್ ಅವರು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಮೋಹನ್ ಶೆಟ್ಟಿ ಪಿಲಿಕೂರು, ಮಂಜುನಾಥ್ ಭಟ್ ತಲಪಾಡಿ, ನಾರಾಯಣ್ ಪಿಜಿ, ರಾಜೇಶ್ವರಿ ಪಿಲಿಕೂರು, ಪುರುಷೋತ್ತಮ ಬೋಲ್ಯ, ಅಪ್ಪಯ್ಯ ಕಲ್ಕಟ್ಟ ಮಂಜನಾಡಿ ಅವರು ಕೂಡ ಮುಂದಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಾಲಕೃಷ್ಣ ಬೊಡ್ಯಾಡ್ಕ, ಸುಂದರ್ ಬಂಗೇರ ಮಂಜನಾಡಿ, ಜನಾರ್ದನ ಬಡ್ಡೂರು, ಗಂಗಾಧರ್ ಕೋಟ್ಯಾನ್ ಮೇರಮಜಲು, ವಸಂತ ಬಡ್ಡೂರು, ನಾರಾಯಣ್ ಪಿ ಕೆ ಕೊಡ್ಮಾಣು, ಮುರಳಿ ಕಾಂಜಿಲಕೋಡಿ, ಐತಪ್ಪ ಉಳ್ಳಾಲ್, ಸಂಜೀವ್ ಪೂಜಾರಿ ರಾಮಲ್ಕಟ್ಟೆ, ಲಿಂಗಪ್ಪ ಕುಲಾಲ್ ತುಂಬೆ, ಲಕ್ಷ್ಮಣ್ ಕಂಪಣ ಮಜಲು, ಪ್ರತಾಪ್ ಆಳ್ವ ಸುಜೀರ್ ಗುತ್ತು, ಜಯ ಬೆಳ್ಚಾಡ, ಸುಜೀರ್ ಮಲ್ಲಿ, ಉಮೇಶ್ ಸಪಲ್ಯ ಕುಂಡೇಲು, ಸೀತಾರಾಮ ಶೆಟ್ಟಿ ದಡಸ್ ಇವರು ಆಗಮಿಸಿದ ಇವರನ್ನು ಕೂಡ ಪ್ರೀತಿಯ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಅವರು ಕೂಡ ವೇದಿಕೆ ಹೋಗಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾರಾಯಣ ಶೆಟ್ಟಿ ಬಲತೋಡು ನರಿಂಗನ, ಲಿಂಗಪ್ಪ ಪೂಜಾರಿ ಸುಕ್ಕಡಿಯಲು, ಪ್ರಭಾಕರ್ ಶೆಟ್ಟಿ ಮರಿಂಗ್. ದಯವಿಟ್ಟು ಎಲ್ಲ ಹಿರಿಯರ ವಿನಂತಿ, ಯಾರ್ದಾದರೂ ಕಣ್ತಪ್ಪಿನಿಂದ ಹೆಸರು ಬಿಟ್ಟು ಹೋಗಿದ್ದಲ್ಲಿ ತಾವು ದಯವಿಟ್ಟು ತಮ್ಮ ವೇದಿಕೆ ಬಳಿ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪಕ್ಷಕ್ಕಾಗಿ ಅನೇಕ ವರ್ಷಗಳಿಂದ ತಮ್ಮ ಸೇವೆ ಸಮಯ ನೀಡಿದಂಥ ತಮ್ಮನ್ನು ಗೌರವಿಸುವುದು ನಮ್ಮ ಸೌಭಾಗ್ಯ ಎನ್ನುವ ನಿಟ್ಟಿನಲ್ಲಿ ದೇಶದಲ್ಲಿ ಭದ್ರವಾಗಿ ಪಕ್ಷವನ್ನು ಕಟ್ಟಿದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತ ಮಂಗಳೂರು ಮಂಡಲದ ವತಿಯಿಂದ ನಡೆದಂಥ ಈ ಒಂದು ಗೌರವ ಅರ್ಪಣೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ತಮ್ಮ ಸಮಯವನ್ನು ತಮಗೆ ಕೊಟ್ಟು ತಮ್ಮ ಈ ಗೌರವ ಅರ್ಪಣೆ ಕಾರ್ಯ ಪಾಲ್ಗೊಂಡಿದ್ದೀರಿ. ತಮ್ಮ ಸಲಹೆ ಸೂಚನೆ ಸಹಕಾರ ಹಾಗೂ ಆಶೀರ್ವಾದ ಮುಂದಿನ ದಿನಗಳು ಕೂಡ ತಮ್ಮ ಮೇಲೆ ಇರಲಿ ಎನ್ನುವ ಬೇಡಿಕೆಯೊಂದಿಗೆ ತಮಗೆಲ್ಲರಿಗೂ ಮಂಗಳೂರು ಮಂಡಲದ ವತಿಯಿಂದ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ದಯವಿಟ್ಟು ಹಿರಿಯರಲ್ಲಿ ಕ್ಷಮೆಯನ್ನು ಕೇಳುತ್ತಾ ಯಾರದಾದರೂ ಹೆಸರು ಕಣ್ತಪ್ಪಿನಿಂದ ಬಿಟ್ಟು ಹೋಗಿದ್ದಲ್ಲಿ ದಯವಿಟ್ಟು ತಾವು ತಮ್ಮ ವೇದಿಕೆಯ ಬಳಿ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಾರದಾದರೂ ಹೆಸರು ಬಿಟ್ಟು ಹೋಗಿದ್ದಲ್ಲಿ ದಯವಿಟ್ಟು ಅವರನ್ನು ನಮ್ಮ ವೇದಿಕೆಯ ಬಳಿ ಕರ್ಕೊಂಡು ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗಮನಿಸಿ, ವಿಶೇಷ ಸೂಚನೆ ಮಹಾಶಕ್ತಿಯಿಂದ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಶಕ್ತಿಯಿಂದ ಪ್ರಮುಖರಿಗೆ, ನಮ್ಮ ಶಕ್ತಿ ಕೇಂದ್ರದಲ್ಲಿ ಯಾರದಾದರೂ ಹೆಸರು ಬಿಟ್ಟು ಹೋಗಿದ್ದಲ್ಲಿ ಅಥವಾ ಯಾರದಾದರೂ ಗೌರವ ಅರ್ಪಣೆ ಮಾಡಬೇಕಿದ್ದಲ್ಲಿ ದಯವಿಟ್ಟು ಅವರನ್ನು ವೇದಿಕೆಯ ಬಳಿ ಕರ್ಕೊಂಡು ಬರಬೇಕಾಗಿ ಪ್ರೀತಿಯ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತ ನಡೆಯುವಂತಹ ಪಕ್ಷದ ಹಿರಿಯರನ್ನ, ಸಾಧಕರನ್ನ ಗೌರವಿಸುವಂತ ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವು ನೀಡಿದಂತಹ ಸೇವೆಯನ್ನ ಗಮನಿಸಿ ನಾವು ತಮಗೆ ಮಾಡಿದ ಗೌರವವನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದಕ್ಕಾಗಿ ಮಂಗಳೂರು ಮಂಡಲದ ವತಿಯಿಂದ ತಮಗೆಲ್ಲ ಪ್ರೀತಿಯ ವಂದನೆಗಳು ಹಾಗೂ ಮುಂದಕ್ಕೂ ತಮ್ಮೆಲ್ಲರ ಸಲಹೆ ಸೂಚನೆ ಸಹಕಾರ ನಮ್ಮ ಈ ಒಂದು ಭಾರತೀಯ ಜನತಾ ಪಾರ್ಟಿಗೆ ಹಾಗೂ ನಮ್ಮ ಕಾರ್ಯಕರ್ತರಿಗೆ ಇರಲಿ ಎನ್ನುವ ಬೇಡಿಕೆಯೊಂದಿಗೆ ತಮಗೆಲ್ಲ ಪ್ರೀತಿಯ ವಂದನೆಯನ್ನು ಅರ್ಪಿಸಿದ್ದೇವೆ. ದಯವಿಟ್ಟು ಇನ್ನೊಮ್ಮೆ ಗಮನಕ್ಕೆ, ಯಾರದ್ದಾದರೂ ಕಣ್ತಪ್ಪಿಯಿಂದ ಹೆಸರು ಬಿಟ್ಟು ಹೋಗಿದ್ದಲ್ಲಿ ದಯವಿಟ್ಟು ತಮ್ಮ ವೇದಿಕೆಯ ಬಳಿ ಬಂದು ನೀಡುವಂತಹ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಯಾರದಾದರೂ ತಮ್ಮ ಕಣ್ತಪ್ಪಿನಿಂದ ಹೆಸರು ಬಿಟ್ಟು ಹೋಗಿದ್ದಲ್ಲಿ ತಾವುಗಳು ದಯವಿಟ್ಟು ವೇದಿಕೆಯ ಬಳಿ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಹಿರಿಯರಲ್ಲಿ ವಿನಂತಿ, ಕಣ್ತಪ್ಪಿನಿಂದ ಹೆಸರು ಬಿಟ್ಟು ಹೋಗಿದ್ದಲ್ಲಿ ತಮ್ಮನ್ನು ಕ್ಷಮಿಸಿ ದಯವಿಟ್ಟು ವೇದಿಕೆಯ ಬಳಿ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಕ್ತಿ ಕೇಂದ್ರ ಪ್ರಮುಖರು, ಮಹಾಶಕ್ತಿ ಕೇಂದ್ರ ಪ್ರಮುಖರು ದಯವಿಟ್ಟು ಗಮನಿಸಿ, ತಮ್ಮ ಮಹಾಶಕ್ತಿಯಿಂದ ಯಾರದಾದರೂ ಗೌರವ ಅರ್ಪಿಸಲು ಬಾಕಿ ಇದ್ದಲ್ಲಿ ದಯವಿಟ್ಟು ಅವರನ್ನು ವೇದಿಕೆಯ ಬಳಿ ಕರ್ಕೊಂಡು ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಎನ್ನುವ ಬೇಡಿಕೆಯೊಂದಿಗೆ ತಮ್ಮ ಕೂಡ ಪ್ರೀತಿಯ ವಂದನೆಗಳನ್ನ ಅರ್ಪಿಸಿದ್ದೇವೆ.